ಈಗ ನನಗೆ ವಿರುದ್ಧವಾಗಿ ಯಾವುದೇ ವಿಧವಾದಂತಹ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಇಲ್ಲ. So according to the word, ದೇವರ ವಾಕ್ಯದ ಪ್ರಕಾರ I am completely set free. ನಾನು I am completely set free. Say that, brother, I am completely set free from every pain. From every pain. It is my birthright to be healthy, to be healthy, to be healthy in the name of Jesus. Thank you, Jesus, for setting me free. Devil, you have no more power over me, no more place in me. I am the body of Christ. I am the body of Christ, and I am set free. I am healed in Jesus' name. Now where's the pain? ಈಗ ಚೆಕ್ ಮಾಡಿ ನೋವು ಎಲ್ಲಿದೆ ಎಂಬುದಾಗಿ. Haha. Oh. Oh, praise the Lord. Hallelujah. Hallelujah. ಅವರು ಹುಡುಕ್ತಾ ಇದಾರೆ ಪ್ರಿಯರೇ, ನೋವು ಎಲ್ಲೈತಿ ಎಂಬುದಾಗಿ ಆ ಕಡೆ ಹುಡುಕ್ತಾ ಇದಾರೆ. He is searching for his legs. ಅವರು ತಮ್ಮ ಕಾಲುಗಳನ್ನ ಹುಡುಕ್ತಾ ಇದಾರೆ, ಕಾಲು ಎಲ್ಲೋಯ್ತು ಎಂಬುದಾಗಿ. Is it gone, my friend? ಅದೆಲ್ಲ ಸಂಪೂರ್ಣವಾಗಿ ಹೋಯ್ತಾ? He is still searching. ಇಲ್ಲ, ನೋಡ್ತಾ ಇದಾರೆ, ಹುಡುಕ್ತಾ He is ಇದಾರೆ. still searching. Let him search. Let him search. ಹುಡುಕೆ ಯಾವುದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? Praise the Lord. Hallelujah. Hallelujah. Ask him how much time you were saying, those days are over. Jesus said, it is finished. You got to tell your sickness, it is finished. ಈಗ ಆ ಕಣ್ಣೀರಿಡುವಂತ ದಿನಗಳು ಎಲ್ಲ ಸಂಪೂರ್ಣವಾಗಿ ಮುಗಿದೋಯ್ತು ಪ್ರಿಯರೇ. ಈಗ ನಿಮ್ಮ ಶರೀರದಿಂದ ರೋಗ ಕೇಳಿ, ಇದು ಎಲ್ಲ ನನ್ನ ಶರೀರದಿಂದ ರೋಗದ ಕಥೆ ಸಂಪೂರ್ಣವಾಗಿ ಮುಗಿದೋಯ್ತು ಎಂಬುದಾಗಿ. Tell your sickness, you are finished, man. ಈಗ ನಿಮ್ಮ ಶರೀರದಿಂದ ರೋಗ ಕೇಳಿ, ನಿನ್ನ ಕಥೆ ಮುಗಿದೋಯ್ತು ಎಂಬುದಾಗಿ. Praise the Lord. Sit down, sit down. Hallelujah. 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 Can you see that smile on that sister ಈಗ behind? The mother and also the sister behind, because now the truth has set them free. They now know how to fight what belongs to them. ಈಗ ಇಲ್ಲಿರುವಂತಹ ಈ ಮಗಳ ತಾಯಿ ಮತ್ತು ಅವರ ಹಿಂದಿರುವಂತಹ ಸಿಸ್ಟರ್ಗೆ ಇವತ್ತು ಸಂಪೂರ್ಣವಾಗಿ ನಗುಮುಖದಿಂದ ಕುಳಿತಿದ್ದಾರೆ. ಯಾಕೆಂದ್ರೆ ಅವರು ಇವತ್ತು ದೇವರ ವಾಕ್ಯದಲ್ಲಿ ಸತ್ಯವನ್ನು ಅರ್ಥ ಮಾಡಿಕೊಂಡ್ರು. ಆ ಸತ್ಯ ಸಂಪೂರ್ಣವಾಗಿ ಅವರಿಗೆ ಬಿಡುಗಡೆ ಕೊಟ್ಟಿದೆ. ಈಗ ಗೊತ್ತಾಗಿದೆ ಅವರ ಪಿತ್ರಾರ್ಜಿತ ಸೊತ್ತು ಯಾವುದಾಗಿದೆ, ಅದಕ್ಕೆ ಬೇಕಂತ ಫೈಟ್ ನಾನು ಮಾಡ್ಬೇಕೆಂಬುದಾಗಿ ತಿಳ್ಕೊಂಡಿದ್ದಾರೆ ಪ್ರಿಯರೇ. You wanted to die, isn't it? ಸಿಸ್ಟರ್, ನೀವು ಸಾಯಬೇಕೆಂಬುದಾಗಿ ಯೋಚನೆ ಮಾಡಿದ್ರಿ, ಹೌದಾ? No, not you, the one behind. Yeah? Now do you want to die? The truth has set you free. Praise the Lord. ಆ ಸತ್ಯ ನಿಮಗೆ ಬಿಡುಗಡೆ ಮಾಡಿದೆ. Now. To get your freedom, did I pray over you? ಈಗ ನಿಮ್ಮ ಆ ಬಿಡುಗಡೆಗಾಗಿ ನಾವೇನೋ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ವಾ? Did you give me some money? You give me money, I pray over you. ನೀವೇನೋ ಸ್ವಲ್ಪ ಹಣ ಕೊಟ್ರಾ? ನೀವು ಫಸ್ಟ್ ಹಣ ಕೊಡಿ, ಆಮೇಲೆ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಾನೆ. When you come to Jesus, there is no money involved. You get everything free because Jesus paid the price on the cross. Praise the Lord. Hallelujah. 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 ನೀವು ಯೇಸುವಿನ ಬಳಿಗೆ ಬಂದು ಏನನ್ನಾದ್ರೂ ಪಡ್ಕೊಳ್ಬೇಕೆಂಬುದಾಗಿ ಇಚ್ಛೆ ಇದ್ರೆ ಯಾವ ಕಾರಣಕ್ಕೂ ಅಲ್ಲ ಹಣದ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕೆಂದ್ರೆ ಅವುಗಳೆಲ್ಲವನ್ನ ಸಂಪೂರ್ಣವಾಗಿ ಯೇಸುವೇ ತಮ್ಮ ರಕ್ತದ ಆ ಬೆಲೆಯನ್ನು ತೆತ್ತು ಒಂದೇ ಸಾರಿ ಶಿಲುಬೆಯ ಮೂಲಕ ನಮಗೆ ಉಚಿತವಾಗಿ ಎಲ್ಲವನ್ನ ಅನುಗ್ರಹಿಸಿಕೊಟ್ಟಿದ್ದಾರೆ, ಉಚಿತವಾಗಿ. Hallelujah. Hallelujah. One day we went to a place called Tuticorin. You know what's Tuticorin? Tuticorin, it is in near Kanyakumari, down south. ಈಗ ಒಂದು ದಿನ ಇವರು ತೂತುಕುಡಿಯಲ್ಲಿ ಆ ಧ್ಯಾನವನ್ನು ಕೊಡ್ಲಿಕ್ಕಾಗಿ ಹೋಗಿದ್ರು ಆ ಜಾಗಕ್ಕೆ. So when we were going by car, everywhere we were looking at the beach and we said we want to eat good fish. ಆಗ ಅಲ್ಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಇವರು ಅಕ್ಕಪಕ್ಕ ಇರುವಂತಹ ಆ ಬೀಚ್ನ ನೋಡ್ತಾ ಇದ್ರು. ಇದು ನಾವು ಉತ್ತಮವಾದಂತಹ ಒಂದು ತಾಜಾ ಮೀನನ್ನ, ಫ್ರೆಶ್ ಅಂತ ಒಂದು ಮೀನನ್ನ ಊಟವನ್ನು ಮಾಡಬೇಕೆಂಬುದಾಗಿ, ದೊಡ್ಡ ಮೀನನ್ನ ನೋಡ್ಬೇಕೆಂಬುದಾಗಿ. So everywhere we were looking for a restaurant where we'll get fresh fish.
ಆಗ ಅಲ್ಲಿ ಇವ್ರು ನೋಡ್ತಾ ಇದ್ರು ಎಲ್ಲಿ ಆಗ್ಲೇ ಒಂದು ತಾಜತನವಾದಂತ ಆ ಮೀನಿನ ಊಟ ಸಿಗ್ತದೆ ಎಂಬುದಾಗಿ ಹುಡುಕ್ತಾ ಇದ್ರು ರೆಸ್ಟೋರೆಂಟ್ ಅನ್ನ. Finally we found a restaurant where the picture of fish was there. ಈಗ ಅಲ್ಲಿ ಕಡೆದಾಗಿ ಒಂದು ಹೋಟೆಲ್ ನ ಇವ್ರು ನೋಡಿದ್ರು, ಅಲ್ಲಿ ಮೀನಿನ ದೊಡ್ಡ ಮೀನಿನ ಒಂದು ಚಿತ್ರವಿರುವಂತಹ ಆ ಒಂದು ಹೋಟೆಲ್ ಕಣ್ಣಿಗೆ ಬೀಳ್ತು. So we went inside. ಆಗ ಇವರು ಒಳಗಡೆ ಹೋದ್ರು. And there was a man who was eating a big fish. ಅಲ್ಲಿ ಒಂದು ವ್ಯಕ್ತಿ ಟೇಬಲ್ ಮೇಲೆ ಕುಳಿತುಕೊಂಡು ಅಲ್ಲಿ ಒಂದು ದೊಡ್ಡ ಮೀನನ್ನ ತಿಂತಾ ಇದ್ರು. So I was looking at the fish. ಆಗ ನಮ್ಮ ಬ್ರದರ್ ಅವನು ತಿನ್ನುತ್ತಿರುವಂತಹ ಮೀನನ್ನೇ ಗುರಾಯಿಸ್ತಾ ಇದ್ರು, ನೋಡ್ತಾ ಇದ್ರು. I went and sat on the table. ಆಗ ಅದನ್ನೇ ನೋಡ್ತಾ ಅವರು ಹೋಗಿ ಒಂದು ಟೇಬಲ್ ಅಲ್ಲಿ ಕುಳಿತುಕೊಂಡ್ರು ಇವರು. Hallelujah. 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 And when I went and sat on the table, the waiter came and asked me, what do you want? ಆ ಕ್ಷಣದಲ್ಲಿ ಇವ್ರು ಯಾವಾಗ ಹೋಗಿ ಟೇಬಲ್ ಹತ್ರ ಕುಳಿತುಕೊಂಡ್ರು, ಆ ಕ್ಷಣದಲ್ಲಿ ಅಲ್ಲಿದ್ದಂತ ವೇಟರ್ ಬಂದು, ಸಪ್ಲೈಯರ್ ಬಂದು ಇವ್ರ ಹತ್ರ ಕೇಳ್ತಾ ಇದ್ದಾನೆ, ಇದು ನಿಮ್ಗೆ ಏನ್ ಬೇಕು? And I said, that man is eating that fish, big one. I want that fish. ಆಗ ಇವ್ರು ಹೇಳಿದ್ರು, ಅಲ್ಲಿ ಆ ಮನುಷ್ಯ ತಿಂತಾದನ್ನೆಲ್ಲ ಟೇಬಲ್ ಹತ್ರ ಕುಳಿತುಕೊಂಡು, ಅದೇ ದೊಡ್ಡ ಫಿಶ್, ಅದೇ ರೀತಿಲಿರುವಂತ ಮೀನು ನನಗೆ ಬೇಕು. So all the other 4 brothers said, we also want the same fish. ಇವರ ಜೊತೆಲಿದ್ದಂತ ಇನ್ನು 4 ಸಹೋದರರು ಹೇಳಿದ್ರು, ಹೌದು ನಮಗೂ ಅದೇ ಬೇಕು ಎಂಬುದಾಗಿ. And I said, mine, you just see that the piece is big and thick. ಆಗ ಇವರು ವೇಟರ್ಗೆ ಹೇಳಿದ್ರು, ನನಗೂ ಉದ್ದವಾಗಿರುವಂತ ಮೀನು ಹಾಗೂ ದಪ್ಪವಾಗಿರುವಂತ ಮೀನು ಬೇಕು ಎಂಬುದಾಗಿ. Because he did not eat the fish, no, I ate, that's why he did not understand. Praise God, doesn't matter. Praise the Lord. Praise the Lord. Now, I asked the waiter, what is the name of this fish? ಆಗ ಇವರು ಆ ವೇಟರ್ ಬಳಿಯಲ್ಲಿ ಕೇಳ್ತಾರೆ, ಸಪ್ಲೈಯರ್ ಬಳಿ ಕೇಳ್ತಾ ಇದ್ದಾರೆ, ಆ ಮೀನು ಯಾವ ಮೀನು ಎಂಬುದಾಗಿ. So he brought a menu card. ಆಗ ಆ ಕ್ಷಣದಲ್ಲಿ ಅವರು ಮೆನು ಕಾರ್ಡ್ ಅನ್ನ ತಂದುಕೊಟ್ರು. And he showed me, this is the fish. ಆ ಟೇಬಲ್ ಮೇಲೆ ಇಟ್ಟು ಆ ಮೀನಿನ ಹೆಸರು ಬಂದು ಈ ಮೀನು ಎಂಬುದಾಗಿ ಅಲ್ಲಿ ಬೆರಳಿಟ್ಟು ತೋರಿಸಿದ್ರು. So he took a pen. ಆ ಕ್ಷಣದಲ್ಲಿ ಅವರ ಕಿವಿ ಮೇಲಿಂದ ಪೆನ್ ಅನ್ನು ತೆಗೆದುಕೊಂಡು ಆ ಮೀನ ಏನೇ ಹೇಳಿದಾರೋ ಆ ಮೀನ ಹೆಸರನ್ನ ಒಂದು ಪೇಪರ್ ಬರ್ಕೊಂಡ್ರು. And then he went to the kitchen. ಅದೇ ಕ್ಷಣದಲ್ಲಿ ಆ ಚೀಟಿಲಿ ಒಂದು ಬರ್ಕೊಂಡು ಅವರು ಕಿಚನ್ ಒಳಗಡೆ ಹೋದ್ರು. And there is no sign of him. ಆಗ ಅದುವರೆಗೂ ಕೂಡ ಇದು ಅಲ್ಲಿ ನೋಡ್ತಾ ಇದ್ದಾವೆ, ಕೆಲವು ನಿಮಿಷಗಳ ತನಕ ಅವನ ಮುಖನೇ ಅಲ್ಲಿಲ್ಲ, ತಲೆನೇ ಕಾಣಿಸ್ತಾ ಇಲ್ಲ. But we 5 of us were talking and talking and talking. ಆಗ ಇವರು 5 ಜನರು ಕುಳಿತುಕೊಂಡು ಆ ಟೇಬಲ್ ಹತ್ರ ಇದು 5 ಸಹೋದರರು ಮಾತಾಡ್ತಾ ಇದಾರೆ, ಅವನ ತಲೆನೇ ಕಾಣಿಸ್ತಾ ಇಲ್ಲ. In 20 minutes the fish came. ಆದ್ರೆ 20 ನಿಮಿಷಗಳ ಆದ ನಂತರ ಆ ಉದ್ದವಾಗಿರುವಂತಹ ದಪ್ಪವಾಗಿರುವಂತಹ ಮೀನು ಇವರ ಟೇಬಲ್ಗೆ ಬಂತು. And I finished the fish. ಆಗ ಆ ಮೀನನ್ನ ತಿಂದು ಮುಗಿಸಿದ್ರು. They also finished the fish. ಅವರು ಕೂಡ ಇವ್ರ ಜೊತೆಲಿದ್ದಂತ ಸಹೋದರರು ಸಹ ತಿಂದು So ಮುಗಿಸಿದ್ರು. he came for the order. ಈಗ ಪುನಃ ಏನು ನಿಮಗೆ ಬೇಕು ಎಂಬುದನ್ನು ಕೇಳಲಿಕ್ಕೆ ಆರ್ಡರ್ ತೆಗೆದುಕೊಳ್ಳಿಕ್ಕೆ ಬಂದ್ರು. I said, make it repeat that same fish again. But this time that one was chikka, this time dodda. ಈಗ ಪುನಃ ಇವರು ಪುನಃ ಇವರು ಯಾವಾಗ ಅದೇ ಮೀನು ಬೇಕೆಂಬುದಾಗಿ ಹೇಳ್ತಾರೋ ಆಗ ಮೊದಲು ಕೊಟ್ಟಿದ್ದು ಸಣ್ಣದಾಗಿತ್ತು. ಈಗ 2ನೇ ಸಾರಿ ಆರ್ಡರ್ ಮಾಡುವಾಗ ಅದಕ್ಕಿಂತಲೂ ದೊಡ್ಡದಾದಂತ ಮೀನು Dappa, dodda. ದೊಡ್ಡದಾದ ಉದ್ದವಾದ ದಪ್ಪವಾದ ಮೀನನ್ನು ಕೊಟ್ರು. Praise God. Praise the Lord. Hallelujah. Hallelujah. Then we had food. ಪುನಃ ಆ ಮೀನನ್ನು ಸಹ ತಿಂದು ಊಟ ಮುಗಿಸಿದ್ರು. So we got whatever we wanted and we filled our stomach. ಆ ಕ್ಷಣದಲ್ಲಿ ಇವ್ರಿಗೆಲ್ಲ ಏನೆಲ್ಲ ಬೇಕಿತ್ತು ಎಲ್ಲಾನು ಊಟ ಮುಗಿಸಿ ಹೊಟ್ಟೆ ತುಂಬಿ ಸಂತೋಷವಾಗಿ ಅಲ್ಲಿಂದ ಎದ್ದು ಹೊರಗಡೆ ಬರ್ತಾ ಇದ್ದಾರೆ. But one thing we did not want. ಆದ್ರೆ ಇವರಿಗೆ ಇಷ್ಟಲ್ದಿರುವಂತ ಒಂದು ಕಾರ್ಯ ಅಲ್ಲಿ ನೆರವೇರಿತು. But the waiter still went and brought it. ಪುನಃ ಆ ವೇಟರ್ ಹೋಗಿ ಇವರಿಗೆ ಇಷ್ಟಲ್ದಿರುವಂತ ಒಂದು ಕಾರ್ಯವನ್ನು ತರಲಿಕ್ಕೆ ಹೋಗಿದ್ರು. The bill. ಬಿಲ್. Hallelujah. Hallelujah. Now he brought the bill. ಆಗ ಆ ವೇಟರ್ ಬಂದು ಸಪ್ಲೈಯರ್ ಬಂದು ಬಿಲ್ ಅನ್ನು ಕೊಟ್ಟರು. Kept it on the table. ಅದನ್ನ ಟೇಬಲ್ ಮೇಲೆ ಇಟ್ಟರು. This brother is pulling there, this brother is pulling. I pay. ಆಗ ಇವ್ರ ಜೊತೆಲಿದ್ದಂತ ಸಹೋದರರು ಆ ಬಿಲ್ಲನ್ನ ನಾನು ಕೊಡ್ತೇನೆ ಅಂತೇಳಿ ಕಿತ್ತಾಡ್ತಾ ಇದಾರೆ. When you are a preacher, you don't have to pay the bill. ನೀವು ಯಾವಾಗ ಪ್ರಬೋಧಕರಾಗ್ತಿರೋ ಆಗ ನೀವು ಯಾವ ಕಾರಣಕ್ಕೂ ಹಣವನ್ನ ಬಿಲ್ಲನ್ನ ಕೊಡ್ಬೇಕಾಗಿಲ್ಲ. That is the advantage of being a preacher. ಅದಾಗಿದೆ ಪ್ರಿಯರೇ, ಪ್ರಬೋಧಕರಾದ್ರೆ ಇರುವಂತಹ ಒಂದು ಪ್ರಯೋಜನ. ಸರಿಯಾ. Praise the Lord. Praise the Lord. So the fighting took place and one brother paid the bill. ಅದೇ ರೀತಿ ಆ ಜಾಗದಲ್ಲಿ ಕಿತ್ತಾಡ್ತಾ ಇದ್ರು. ಕೊನೆಗೆ ಅಲ್ಲಿ ಅವರಲ್ಲಿ ಇದ್ದಂತ ಒಂದು ಸಹೋದರರು ಆ ಬಿಲ್ಲನ್ನ ಪಾವತಿ ಮಾಡಿದ್ರು. So we were back in the car. ಪುನಃ ಇವರು ಕಾರಿಗೆ ಕುಳಿತುಕೊಳ್ಳಿಕ್ಕೆ ಹಿಂದೆ ಬಂದ್ರು. And the Lord asked me, how was the fish? ಆಗ ಇವರಲ್ಲಿ ದೇವರು ತಿಳಿಸಿದ್ರು, ಇದು ಈಗ ನೀನು ಊಟ ಮಾಡದಲ್ಲ ಆ ಮೀನು ಯಾವ ರೀತಿ ಇತ್ತು? I said, very beautiful. ಆಗ ಇವ್ರು ಹೇಳಿದ್ರು, ತುಂಬಾ ಚೆನ್ನಾಗಿತ್ತು ಎಂಬುದಾಗಿ. How was the food? ಯಾವ ರೀತಿಯಲ್ಲಿ ಊಟ ಇತ್ತು? I said, very nice. ಅದನ್ನು ಕೂಡ ಇವ್ರು ಹೇಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿತ್ತು ಎಂಬುದಾಗಿ. How was the bill?
ಆಗ ಬಿಲ್ ಹೇಗಿತ್ತು? I said, very, very nice, because I did not pay, no? ಅದು ಕೂಡ ಆ ಬಿಲ್ಲು ಕೂಡ ತುಂಬಾ ಚೆನ್ನಾಗಿತ್ತು, ಯಾಕೆಂದ್ರೆ ಅದು ನಾನನ್ನ ಪಾವತಿ ಮಾಡ್ಲಿಲ್ವಲ್ಲ, ಬೇರೆ ತಾನೆ ಪಾವತಿ Now ಮಾಡಿದ್ದು. listen carefully. Now listen carefully. ಈಗ ಗಮನ ಕೊಟ್ಟು ಕೇಳಿ ಪ್ರಿಯರೇ, The Lord said to me, ದೇವರು ಇವರಲ್ಲಿ ಹೇಳಿದ್ರು, just as you go to the restaurant and ask for a menu card, and whatever is written, you place an order, right? ಈಗ ದೇವರು ಇವರಲ್ಲಿ ಕೇಳಿದ್ರು, ಪ್ರಾಮಾಣಿಕವಾಗಿ ಹೇಳು, ನೀನು ಆ ಹೋಟೆಲ್ ಒಳಗಡೆ ಹೋಗಿ ನಿನಗೆ ಏನು ಬೇಕೋ ಅದನ್ನ ಕೇಳಿಕೊಳ್ಳುವುದಕ್ಕಾಗಿ ಮೆನು ಕಾರ್ಡ್ನ ತಂದು ಆ ಮೆನು ಕಾರ್ಡ್ನ ಮೇಲೆ ನಿನಗೆ ಯಾವ ಐಟಮ್ ಬೇಕೆಂಬುದಾಗಿ ಬೆರಳು ಮಾಡಿ ತೋರಿಸಿದಲ್ವಾ? If you go to a veg hotel and say, give me chicken masala, he will send you out. ಈಗ ನೀವೇನಾದ್ರೂ ಸಸ್ಯಾಹಾರಿ ಹೋಟೆಲ್ಗೆ ಏನಾದ್ರೂ ಹೋಗಿ ನನಗೆ ಚಿಕನ್ ಬಿರಿಯಾನಿ ಚಿಕನ್ ಮಸಾಲ ಬೇಕು ಎಂಬುದಾಗಿ ಏನಾದ್ರೂ ಹೇಳಿದ್ರೆ ಅಲ್ಲಿ ಅವನು ಏನ್ ಮಾಡ್ತಾರೆ, ನಿಮ್ಮನ್ನ ಹೊರಗಡೆ ಹಾಕ್ತಾರೆ. Because you can order only what is in the menu. ಯಾಕೆಂದ್ರೆ ಆ ಹೋಟೆಲ್ ಇರುವಂತಹ ಮೆನು ಕಾರ್ಡ್ ನಲ್ಲಿ ಏನಿದೆಯೋ ಅದನ್ನು ಮಾತ್ರ ಆರ್ಡರ್ ಮಾಡಬೇಕಾಗಿದೆ. Sariya? ಸರಿಯಾ? Sariya? In the same way, the Lord said, this is the menu card of heaven, open it and place an order, the order will be executed. Praise the Lord. ಅದೇ ರೀತಿ ದೇವರು ಹೇಳ್ತಿದ್ದಾರೆ ಪ್ರಿಯರೇ, ಇದು ಕೂಡ ಇದು ಒಂದು ಮೆನು ಕಾರ್ಡ್ ಆಗಿದೆ. ಇದು ಪರಲೋಕದಲ್ಲಿ ಇರುವಂತಹ ಪರಲೋಕದ ಆ ಹೋಟೆಲ್ ಇರುವಂತಹ ರೆಸ್ಟೋರೆಂಟ್ ಅಲ್ಲಿ ಏನೆಲ್ಲ ಇದೆ ಎಂಬುದಾಗಿರುವಂತಹ ಮೆನು ಕಾರ್ಡ್ ಆಗಿದೆ. ಇದನ್ನ ನೀವು ತೆಗೆದು ಅಲ್ಲಿರುವಂತಹ ಅದರಲ್ಲಿ ಏನೆಲ್ಲ ಇದೆ ಎಂಬುದಾಗಿ ಅದರ ಮೇಲೆ ಬೆರಳಿಟ್ಟು ನೀವು ಆರ್ಡರ್ ಮಾಡುವಾಗ ಖಂಡಿತವಾಗಿಯೂ 100% ಗ್ಯಾರಂಟಿ ನಿಮಗೆ ಸಿಕ್ಕೇ ಸಿಗ್ತದೆ. Hallelujah. 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 Now, if you go to the restaurant and you sit there and the waiter says, what do you want? And you are saying, but you don't place the order, will you get? ಈಗ ನೀವು ಹೋಗಿ ಆ ಒಂದು ಹೋಟೆಲ್ ಒಳಗಡೆ ಹೋಗಿ ಟೇಬಲ್ ಹತ್ರ ಕುಳಿತುಕೊಂಡು ವೇಟರ್ ಬಂದು ಕೇಳ್ತಾನೆ, ಇದು ನಿನ್ಗೆ ಏನ್ ಬೇಕು ಎಂಬುದಾಗಿ ಕೇಳುವಾಗ ನೀವು ಬಾಯಿ ತೆಗೆದೆ ಕಣ್ಣೀರಿಡ್ತಾ ಅಯ್ಯೋ 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 ಎಂಬುದಾಗಿ ಕಿಚ್ಚಾಡುವಾಗ ಆಗ ವೇಟರ್ ಏನ್ ಮಾಡ್ತಾನೆ? Now I told my brother, you go straight and let me see how many of you, the people will be watching him. ಈಗ ಇವರ ಮಧ್ಯದಲ್ಲೇ ಇದು ನಮ್ಮ ಮಧ್ಯದಲ್ಲೇ ಈ ವಿಡಿಯೋಗ್ರಾಫರ್ ಹೋಗ್ತಾ ಇದಾರೆ, ಅದು ನೋಡುವಾಗ ನಮ್ಮ ಮಧ್ಯದಲ್ಲಿ ಹಾದು ಹೋಗುವಾಗ ನಾನು ನೋಡ್ತೇನೆ ಎಷ್ಟು ಜನರು ಇವರ ಕಡೆ ಗಮನ ಕೊಡ್ತೀರಿ, And how many people will be watching over there? ಎಷ್ಟು ಜನರು ಅಲ್ಲಿ ನೋಡ್ತಾ ಇದ್ದೀರಿ ಎಂಬುದಾಗಿ ನೋಡ್ತಾ ಇದಾವೆ. Because those who will be watching here will know how to place order in heaven. When you watch him, you don't know how to place order of heaven. ಈಗ ನೀವೇನಾದ್ರೂ ಬರೀ ಅವರನ್ನ ಅಥವಾ ಅಲ್ಲಿ ಬರುವಂತ ಒಂದು ಕಾರ್ಯವನ್ನು ನೀವು ನೋಡುವಾಗ ಯಾವ ಕಾರಣಕ್ಕೂ ಪರಲೋಕದಲ್ಲಿ ಏನಿದೆ ಎಂಬುದಾಗಿ ನಿಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇಲ್ಲಿ ಹೇಳುವಂತ ವಾಕ್ಯದ ಕಡೆ ಗಮನ ಕೊಟ್ಟು ಕೇಳುವಾಗ ಮಾತ್ರ ಅಲ್ಲಿ ಏನಿದೆ ಎಂಬುದು ನಿಮಗೆ ಗೊತ್ತಾಗ್ತದೆ. I have learned how to place the order in heaven. That's why I'm teaching you. ಇವರಿಗೆ ಗೊತ್ತು ಪ್ರಿಯರೇ, ನಮಗೆ ಗೊತ್ತು ಯಾವ ರೀತಿ ಪರಲೋಕದಲ್ಲಿ ನಾವು ಆರ್ಡರ್ ಮಾಡ್ಬೇಕೆಂಬುದಾಗಿ ಬಾಯಿ ತೆಗೆದು ಅದನ್ನ ಆರ್ಡರ್ ಮಾಡ್ಬೇಕೆಂಬುದಾಗಿ ನಮಗೆ ಗೊತ್ತಿದೆ, ಅದಕ್ಕಾಗಿ ನಿಮ್ಗೆ ತಿಳಿಸ್ತಾ ಇದ್ದಾವೆ. When you go to the restaurant and you place an order, do you get the dish instantly or do you have to wait? ಈಗ ನೀವು ಹೋಟೆಲ್ಗೆ ಹೋಗಿ ಅಲ್ಲಿ ನೀವು ಅಲ್ಲಿ ಇರುವಂತ ಒಂದು ಕಾರ್ಯವನ್ನು ಆರ್ಡರ್ ಮಾಡುವಾಗ ಅದು ತಕ್ಷಣ ಬಂದ್ಬಿಡ್ತದ ಅಥವಾ ಅದಕ್ಕಾಗಿ ನೀವು ಸ್ವಲ್ಪ ಕಾಯ್ಬೇಕಾ? ಕಾಯ್ಬೇಕಾ? ತಕ್ಷಣ 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 ಕಾಯ್ಬೇಕಾ? ಕಾಯ್ಬೇಕು. Then when you go to the restaurant, after eating everything, you get the bill. ಈಗ ಆ ಹೋಟೆಲ್ಗೆ ಹೋಗಿ ನೀವು ಆರ್ಡರ್ ಮಾಡಿದ ಎಲ್ಲ ಕಾರ್ಯವನ್ನು ತಂದು ಕೊಟ್ಟಾದ್ಮೇಲೆ ಅದೆಲ್ಲವನ್ನ ನೀವು ತಿಂದ ಆದ್ಮೇಲೆ ಆ ವ್ಯಕ್ತಿ ಬಂದು ನಿಮಗೆ ಒಂದು ಬಿಲ್ ಅನ್ನ ಕೊಡ್ತಾರೆ. And Jesus is saying, listen, I am your elder brother. You don't have to worry about the bill. I have paid it on the cross. It is finished. I have paid it. It is finished. Don't you pay the bill. I have paid it on your behalf. It is finished. ಪ್ರಭು ಯೇಸು ಹೇಳ್ತಾ ಇದ್ದಾರೆ ಪ್ರಿಯರೇ, ಪ್ರಭು ಯೇಸು ಬಂದು ನಮ್ಮೆಲ್ಲರ ಅಣ್ಣ ಆಗಿದ್ದಾರೆ. ಅದಕ್ಕಾಗಿ ನೀವು ಅಲ್ಲಿ ಹೋಗಿ ಏನನ್ನ ಆರ್ಡರ್ ಮಾಡ್ತೀರೋ ಅದ್ರ ಬಗ್ಗೆ ಚಿಂತಿಸಬೇಡಿ, ಎಷ್ಟು ಬಿಲ್ ಆಗ್ತದೆ ಏನಾಗ್ತದೆ ಎಂಬುದಾಗಿ ಚಿಂತಿಸಬೇಡಿ, ಹಣದ ಬಗ್ಗೆ ಆಲೋಚನೆ ಮಾಡಬೇಡಿ. ನಿಮಗೆ ಏನು ಬೇಕೋ ಅದೆಲ್ಲವನ್ನ ಈ ಮೆನು ಕಾರ್ಡ್ನಲ್ಲಿ ಪ್ರತಿಯೊಂದು ಕಾರ್ಯಗಳನ್ನ ನೀವು ಆರ್ಡರ್ ಮಾಡಿ ಅದೆಲ್ಲದಕ್ಕೆ ಬೇಕಂತ ಆ ಬಿಲ್ ಅನ್ನ ಒಂದೇ ಸಾರಿಗೆ ಶಿಲ್ಬೆಯ ಮೂಲಕ ನಮಗೆ ಬೇಕಂತ ಎಲ್ಲ ಹಣವನ್ನ ಪಾವತಿ ಮಾಡಿದರೆ ನೀವು ಉಚಿತವಾಗಿ ಊಟ ಮಾಡಿ ಹೊಟ್ಟೆ ತುಂಬಾ ತಿಂದು ಹೊರಗಡೆ ಉಚಿತವಾಗಿ ಬರ್ಬೋದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ.